ಸ್ಯಾಂಡಲ್ವುಡ್ನಲ್ಲಿ ಬಹುದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ನಟ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವರ ಅಭಿಮಾನಿಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಇದ್ದಾರೆ. ಕರುನಾಡಿನ ಜೊತೆಗೆ ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲೂ ಅಭಿಮಾನಿ ಸಂಘಗಳಿವೆ. ಅಷ್ಟೇ ಯಾಕೆ, ಡಿ ಬಾಸ್ಗೆ ಪಾಕಿಸ್ತಾನದಲ್ಲೂ ಅಪ್ಪಟ ಅಭಿಮಾನಿಯೊಬ್ಬನಿದ್ದಾನೆ ಎಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಹೌದು, ಪಾಕಿಸ್ತಾನದಲ್ಲಿ ಡಿ ಬಾಸ್ಗೆ ಅಪ್ಪಟ ಅಭಿಮಾನಿಯೊಬ್ಬರು ಇದ್ದಾರೆ. ಇವರ ಹೆಸರು ಜುನೈದ್ ಭಟ್. ಬೇಸಿಕಲಿ ಜಿಮ್ಮರ್ ಆಗಿರುವ ಇವರು ಸಿನಿಮಾ ಪ್ರೇಮಿ. ನಿಮ್ಗೆ ಯಾವ ನಟ ಇಷ್ಟ ಅಂದ್ರೆ ಮೊದಲಿಗೆ ಹೇಳುವ ಹೆಸರೇ ಡಿ ಬಾಸ್. ಅರೆ, ಎತ್ತ ಪಾಕಿಸ್ತಾನ, ಎತ್ತ ಕರ್ನಾಟಕ, ಅಲ್ಲಿಯವರು ಸಿನಿಮಾ ಅಂದ್ರೆ ಬಾಲಿವುಡ್ ಅನ್ನುವಾಗ ಇವರು ಡೈರೆಕ್ಟ್ ಆಗಿ ಸ್ಯಾಂಡಲ್ವುಡ್ ಅಂತಾರಲ್ಲ ಎಂದು ಶಾಕ್ ಆಗಬೇಡಿ. ಇದಕ್ಕೆ ಕಾರಣವೂ ಇದೆ. ಅದೇನಂದ್ರೆ ಇವರಿಗೆ ಡಿ ಬಾಸ್ ಬಗ್ಗೆ ಎಲ್ಲವೂ ಗೊತ್ತು. ಬರೀ ಸಿನಿಮಾ ಮಾತ್ರವಲ್ಲ, ಪ್ರಾಣಿ ಪ್ರೀತಿ, ವೆಹಿಕಲ್ ಕ್ರೇಜ್, ಅಭಿಮಾನಿಗಳಿಗೆ ಬಾಸ್ ಕೊಡುವ ಗೌರವ, ಅಭಿಮಾನಿಗಳು ಡಿ ಬಾಸ್ಗೆ ಕೊಡುವ ಪ್ರೀತಿ, ಬಾಕ್ಸ್ ಆಫೀಸ್, ಹೀಗೆ ಎಲ್ಲವನ್ನು ಸ್ಟಡಿ ಮಾಡಿಕೊಂಡು ನಾನೊಬ್ಬ ಡಿ ಬಾಸ್ ಅಭಿಮಾನಿ ಎಂದು ಹೇಳ್ತಾರೆ ಜುನೈದ್. ಇನ್ನು ಇವರು ಜುನೈದ್ ಭಟ್ ಅನ್ನು ಯೂಟ್ಯೂಬ್ ಚಾನಲ್ ಅನ್ನು ಹೊಂದಿದ್ದು, ಇದರಲ್ಲಿ ವಿ ಲವ್ ಇಂಡಿಯಾ ಎಂದು ವಾಲ್ನಲ್ಲಿ ಹಾಕೊಂಡಿದ್ದಾರೆ. ಹಾಗೆ ನಾನು ಭಾರತೀಯ ಸಿನಿಮಾಗಳ ಬಗ್ಗೆ ರಿಯಾಕ್ಷನ್ ನೀಡ್ತೀನಿ, ಏಕೆಂದ್ರೆ ಭಾರತ ನನ್ನ ಎರಡನೇ ಮನೆ. ಹಾಗೆ ನನ್ನ ನೆಚ್ಚಿನ ನಟ ಡಿ ಬಾಸ್ ದರ್ಶನ್ ಎಂದು ಮೊದಲಿಗೆ ಬರೆದುಕೊಂಡಿದ್ದಾರೆ. ಆ ಬಳಿಕ ಸಲ್ಮಾನ್ ಖಾನ್, ತಮಿಳು ನಟ ವಿಜಯ್ ಅವರ ಹೆಸರನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಪಾಕಿಸ್ತಾನದ ನಾವು ಭಾರತಕ್ಕೆ ಗೌರವ ಮತ್ತು ಪ್ರೀತಿಯನ್ನು ನೀಡ್ತೀವಿ ಎಂದು ಕೂಡ ಬರೆದುಕೊಂಡಿದ್ದಾರೆ. ಎಸ್, ಪಾಕಿಸ್ತಾನದಲ್ಲೂ ಒಂದು ಚಿತ್ರರಂಗವಿದೆ. ಇದನ್ನು ಬಿಟ್ರೆ ಅಲ್ಲಿನ ಜನ ಹೆಚ್ಚು ಇಷ್ಟಪಡೋದು ಬಾಲಿವುಡ್ ಅನ್ನು. ಹೀಗಿರುವಾಗ ಜುನೈದ್ ತನ್ನ ನೆಚ್ಚಿನ ನಟ ದರ್ಶನ್ ಎಂದು ಹೇಳ್ತಾರೆ ಅಂದ್ರೆ ಈ ಅಭಿಮಾನಕ್ಕೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ. ಹಾಗೆ ಇವರ ಯೂಟ್ಯೂಬ್ ಚಾನೆಲ್ನಲ್ಲೂ ಅತಿ ಹೆಚ್ಚು ದರ್ಶನ್ ಅವರ ಚಿತ್ರಗಳ ಬಗ್ಗೆಯೇ ಹಾಕಲಾಗ್ತಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.